ರಾಜರಾಜೇಶ್ವರಿ ನಗರ ಕಾನ್ಸ್ಟಿಟ್ಯೂಷನ್ಲಿ ಇದ್ಯಾಕೆ ನಾವು ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಬೆಂಗಳೂರಲ್ಲಿ ನಿಂತಿ ಅಂತ ಎಷ್ಟೋ ಜನ ಕೇಳ್ಬೋದು. ಇಡೀ ಕರ್ನಾಟಕ ಜನತೆ ಗೊತ್ತಾಗಬೇಕು ನಾನು ಏನೇನು ಮಾಡ್ತಿದ್ದೀನಿ ಕೆಲಸಗಳು, ನನ್ನ ಮುಂದಿನ ಗುರಿ ಏನು, ನನ್ನ ಮುಂದಿನ ಕೆಲಸ ಏನು ಅಂತ. ಬೆಂಗಳೂರವ್ರು ಮಾತ್ರ ಗೊತ್ತಾಗಿ ಬೇರೆ ಜಾಗಕ್ಕೆ ಗೊತ್ತಾಗಿಲ್ಲ ಅಂದರೆ ತಪ್ಪಾಗುತ್ತೆ. ನನ್ನ ಗುರಿ ಇರೋದು ಪ್ರಧಾನಮಂತ್ರಿ ಆಗೋದು, ಪ್ರೈಮ್ ಮಿನಿಸ್ಟರ್. ಅವತ್ತು ಹೇಳಿದ್ದೀನಿ ಪ್ರೈಮ್ ಮಿನಿಸ್ಟರ್ ಆಗಿ ಆಗ್ತೀನಿ ಒಂದಿನ. ಬಟ್ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ. 32 ವರ್ಷ ಈಗ ಸ್ಟಾರ್ಟ್ ಮಾಡಿದ್ರೆ ಒಂದಲ್ಲ ಒಂದಿನ ಪ್ರಧಾನಮಂತ್ರಿ ಆಗೋದು. ನಮ್ಮ ಅಪ್ಪ ಆಶೀರ್ವಾದ, ನಮ್ಮ ತಾತ ಆ್ಯಂಡ್ ನಮ್ಮ ತಾತ ಹುಟ್ಟಿದ ಜಾಗ, ನಮ್ಮ ಅಪ್ಪ ಹುಟ್ಟಿದ ಜಾಗ ಯಶವಂತಪುರ, ಅಲ್ಲಿಂದನೇ ನಾನು ನಿಲ್ತಾ ಇದ್ದೀನಿ. ಬಟ್ ಒಂದೇನೆಂದರೆ ನನ್ನ ಕ್ಯಾನ್ವಾಸ್ಗಂತೂ ನಿಮಗೆ ವಿಚಿತ್ರ ಅನಿಸ್ಬೋದು. ನಾನು ಡ್ರಿಂಕ್ಸ್ ಕೊಡಲ್ಲ, ಸೀರೆ ಕೊಡಲ್ಲ, ದುಡ್ಡು ಕೊಡಲ್ಲ, ಓಟ್ನ ಬೇಡಲ್ಲ, ಕೊಂಡ್ಕೊಳ್ಳಲ್ಲ, ಕೈ ಮುಗಿಯಲ್ಲ, ಮನೆಗೂ ಕ್ಯಾನ್ವಾಸಿಗೆ ಹೋಗಲ್ಲ. ನನಗೆ ಗೊತ್ತಾಗಬೇಕಾಗಿರೋದು ಆ ಏರಿಯಾ ಜನತೆಗಿರೋ ಕಷ್ಟ, ಅದು ಏನು ಮಾಡೋರು ಹಿಂದೆ ಏನು ಮಾಡಬೇಕಿತ್ತು, ಏನು ಮಾಡ್ಬೋದು, ಇನ್ನೂ ಹೆಂಗೆ ಚೆನ್ನಾಗಿ ಮಾಡ್ಬೋದು ಅದನ್ನು ನಾನು ತಿಳ್ಕೊತೀನಿ. ಯಾಕಂದರೆ ನನ್ನ ಏರಿಯಾ ಎಷ್ಟು ದೊಡ್ಡದಿದೆಯೋ ಅಷ್ಟು ಏರಿಯಾ ತಿಳ್ಕೊಂಡ್ರೆ ಸಾಕು. ಪ್ರತಿ ಮನೆಗೂ ಕೈ ಮುಗಿಯೋ ಅವಶ್ಯಕತೆ ಇದೆ, ಪ್ರತಿ ಮನೆಗೆ ಹೋಗಿ ಕೈ ಮುಗಿಯೋ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಕೆಲಸ ಮಾಡಿಲ್ಲ ಅಂದರೆ ಅದು ಬೇರೆ ವಿಷಯ. ನಾನು ಕೆಲಸ ಮಾಡೋಕ್ಕೆ ನಾನೇ ಕೈ ಮುಗಿಲಿ. ಹಿಂದೆ ನಾನು ಕೆಲಸ ಮಾಡಿದೆ, ನಾನು ಬೆವರು ಸುರಿಸ್ದೆ, ರಕ್ತ ಸುರಿಸ್ದೆ, ಎಲ್ಲೂ ಕೈ ಮುಗಿದು ಕೆಲಸ ಮಾಡಿಲ್ಲ. ಅಥವಾ ನಾನು ಮಾಡಿರೋ ವ್ಯಕ್ತಿಗಳಿಗೆ ನನಗೆ ಕೈ ಮುಗಿರಿ ಅಂತ ಯಾವತ್ತೂ ಕೇಳಿಲ್ವಲ್ಲ. ಎಷ್ಟೋ ಜನಕ್ಕೆ ಸಹಾಯ ಮಾಡಿದೆ, ಅವ್ರು ನಾನು ಕೈ ಮುಗಿಲಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಹಾಯ ಮಾಡ್ತಾ ಹಂಗೆ ಹೋಗ್ಬಿಡ್ತಿದ್ದೆ. ನಾನೇ ಯಾಕೆ ಇವಾಗ ಬೇರೆ ರಾಜಕೀಯ ವ್ಯಕ್ತಿಗಳ ಥರ ಕೆಲವ್ರ ಥರ ಕೈ ಮುಗಿಬೇಕು, ಅಥವಾ ತಮಟೆ ದುಡ್ಡು ಕೊಟ್ಟು ತಮಟೆ ಅವ್ರು ಕರ್ಸ್ಕೊಂಡು ಡ್ಯಾನ್ಸ್ಗಳು ಮಾಡ್ಕೊಂಡು ಹೋಗ್ಬೇಕು, ಅಥವಾ ಒಂದು ಭಾಷಣ ಅಂತ ನಿಂತ್ಕೊಂಡು ಮುಂದ್ಗಡೆ ಇರೋ ರೋಲ್ ಎಲ್ಲ ದುಡ್ಡುಗಳು ಕೊಟ್ಟು ಕೂರಿಸ್ಬಿಟ್ಟು ಅರ್ಥವಿಲ್ದಿದ್ದ ಮಾತುಗಳಿಗೆ ವಿಸಿಲು ಕ್ಲಾಪ್ಸು, ಮಾಡಿದ ಕೆಲಸಕ್ಕೆ ವಿಸಿಲು ಕ್ಲಾಪ್ಸು, ಇದೇ ಅಲ್ವಾ ಕೆಲವ್ರು ಮಾಡೋದು ಎಲೆಕ್ಷನ್. ಮುಂದ್ಗಡೆ ಇರೋ ಎಲ್ಲ ಕೂತಿರೋರು ಕೊಂಡ್ಕೊಂಡಿರೋದು ರಾಜಕೀಯ ವ್ಯಕ್ತಿಗಳು. ಅವ್ರು ಏನು ಮಾತಾಡೋ ಮುಂಚೆನೇ ವಿಸಿಲು ಕ್ಲಾಪ್ಸು. ನಾನೇ ಯಾಕೆ ಹಂಗೆ ಮಾಡಬೇಕು? ಇವಾಗ ನೀವು ನನಗೆ ಸಂಬಳ ಕೊಡ್ತೀರಾ, ನಾನು ಎಮ್.ಎಲ್.ಎ ಆದರೆ ನನಗೆ ಸಂಬಳ ಸಿಗುತ್ತೆ. CMಗೂ ಸಂಬಳ ಇದೆ, PM ಗೂ ಸಂಬಳ ಇದೆ. ಅದು ಗೌರ್ಮೆಂಟ್ ದುಡ್ಡಲ್ಲ, ಜನರು ಸಂಬಳ ಕೊಡ್ತಿರೋದು. ಸಂಬಳ ಕೊಟ್ಟು ನನ್ನ ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂದರೆ ಕೆಲಸನ ತೆಗೆದಾಕಿ, ಅಥವಾ ಬಂದು ಕೇಳಿ ನಿಮ್ಮ ಸಂಬಳ ಕೊಡ್ತಾಯಿದ್ರಿ ಕೆಲಸಕ್ಕೆ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅಂತ. ನಾನು ನಿಮಗೆ ಬಣ್ಣದ ಮಾತುಗಳು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬೇಡ. ಹಿಂದೆ ನಾನು ಏನು ಮಾಡಿದ್ದೀನಿ ತಾವು ನೋಡಿದ್ದೀರಾ. ಬರೀ ಸಿನಿಮಾ ಒಂದು ವಿಷಯಕ್ಕೆ ನನ್ನ ಪ್ರೀತಿಸಿದ್ದೀರಾ. ಸಮಾಜದ ವಿಷಯಕ್ಕೆ ನನ್ನ ತಲೆನೇ ಹಾಕಿಲ್ವ, ಅಥವಾ ಸಮಾಜಕ್ಕೆ ಸಹಾಯನೇ ಮಾಡಿಲ್ವಾ? ಇವಾಗ ಏನಾಗುತ್ತೆ, ಸರ್ಕಾರದ ದುಡ್ಡು, ಸರ್ಕಾರದ ಬೆಂಬಲ ಎರಡೂ ಸಿಕ್ಕರೆ ಇನ್ನೂ ದೊಡ್ಡದಾಗಿ ನಾನು ಒಳ್ಳೇದು ಮಾಡ್ಬೋದು. ಆಮೇಲೆ ಇವತ್ತು ನಾನು ಹೇಳ್ತೀನಿ, ನಾನು ಸೋತರು ನನಗೇನು ಬೇಜಾರಿಲ್ಲ. ನೀವು ಸೋಲ್ತೀರ, ನಾನೆಲ್ಲ ಸೋಲೋದು. ಯಾಕಂದರೆ ನೀವು ನಿಮ್ಮನ್ನು ಮಾರ್ಕೊಂಡಿದ್ದೀರಾ. ಡ್ರಿಂಕ್ಸ್ ತೊಗೊಂಡು, ಸೀರೆ ತೊಗೊಂಡು, ಅಥವಾ ದುಡ್ಡು ತೊಗೊಂಡು. ನಾನು ಅದು ಕೊಡಲ್ಲ ಅಂದಮೇಲೆ ನೀವು ನನಗೆ ಓಟ್ ಹಾಕ್ತೀರಾ? ನೀವು ತೊಗೊಳ್ಳೋ ಡ್ರಿಂಕ್ಸು, ಸೀರೆ ಅಥವಾ ದುಡ್ಡು ಒಂದು ದಿನಕ್ಕೆ ಆಗೋಗುತ್ತೆ, ಅಥವಾ ಒಂದು ತಿಂಗಳಿಗೆ ಆಗುತ್ತೆ. ಆದರೆ 5 ವರ್ಷ ಆಮೇಲೆ ಕಷ್ಟಪಡ್ತೀರಾ. ಅದು ಬೇಕಾ? ನಾನು ಬೇರೆಯವ್ರ ಥರ ಕ್ಯಾನ್ವಾಸ್ ಮಾಡಲ್ಲ, ಮನೆಗೆ ಹೋಗಲ್ಲ, ನಾನು ಕೈ ಮುಗಿಯಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಕೈ ಮುಗಿದಿಲ್ಲ, ನಿಮ್ಗೆ ಯಾಕೆ ಮುಗಿಬೇಕು? ಒಳ್ಳೆ ಕೆಲಸ ಮಾಡ್ತೀನಿ, ಬೆವರು ಸುರಿಸ್ತೀನಿ, ರಕ್ತ ಸುರಿಸ್ತೀನಿ, ಕಥೆಗಳು ಕಟ್ಟಲ್ಲ. ಯಾಕಂದರೆ ನೀವು ರಕ್ತ ಹೆಂಗೆ ಸುರಿಸ್ತೀರ ಅಂತ ಹೇಳ್ಬೋದು. ಎಷ್ಟೋ ಜನ ವಿರುದ್ಧವಾಗಿ ಹೋಗಿದ್ರು, ಸಮಾಜದ ವಿರುದ್ಧ, ಕೈಕಾಲು ಮುರಿದಾಕ್ತಾರೆ, ರಕ್ತ ಹೊಂದಿರ್ತಾರಲ್ವ. ಸೊ ನಾನು ಬರ್ತಾಯಿದ್ದೀನಿ. ಆಮೇಲೆ ಇವತ್ತು ನಾನು ಎಲ್ಲಿ ಸೋತರು ನಾನು ಸೋಲು ಒಪ್ಕೊಳ್ಳಲ್ಲ. MP ಎಲೆಕ್ಷನ್ ನಿಲ್ತೀನಿ, ಡೆಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ. ಆಮೇಲೆ ನೀವು ಬೇಜಾರು ಮಾಡ್ಕೊತೀನಿ ನಾನು ಇಲ್ಲಿ ಸೋಲ್ಸಿದ್ರಿ ಅಂತ. ಹುಚ್ಚ ವೆಂಕಟ್ ಸಿನಿಮಾ ಸ್ಟಾರ್ಟಿಂಗ್ ಸೋಲ್ತು, ಇಡೀ ಪ್ರಪಂಚಕ್ಕೆ ಫೇಮಸ್ ಆದ. ಅವಾಗ ಜನರಿಗೆ ಅರ್ಥ ಆಯಿತು ನಾವು ಮಾಡಿದ ತಪ್ಪು ಅಂತ. ಬಿಗ್ ಬಾಸಿಂದ ಬಂದ ತಕ್ಷಣ ಆ ಪಿಕ್ಚರ್ ಮತ್ತೆ ರಿಲೀಸ್ ಮಾಡಿದ್ರೆ ಹೌಸ್ಫುಲ್ ಮಾಡಿದ್ರೆ, ಸೂಪರ್ ಹಿಟ್ ಮಾಡಿದ್ರೆ. ಹಂಗೆ ನಾನು ಇಲ್ಲಿ ಸೋತ್ರೆ ಒಂದಿನ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ. ಅವಾಗ ಏನು ಮಾಡ್ತೀರಾ ನೋಡಿ. ಬಣ್ಣದ ಮಾತುಗಳು ಆಡೋಕ್ಕೆ ಬರಲ್ಲ ನನಗೆ. ಎಸ್, ಐ ಡೋಂಟ್ ನೋ ಟು ಸ್ಪೀಕ್ ಪ್ರಾಪರ್ಲಿ.
ಬಟ್ ಐ ನೋಟ್ ಟು ಡೂ ವರ್ಕ್ ಪ್ರಾಪರ್ಲಿ. ನಿಮಗೆ ಕೆಲಸ ಮುಖ್ಯನ, ನಮ್ಮ ಮಾತುಗಳು ಮುಖ್ಯನ? ಬಣ್ಣ ಮಾತುಗಳಾಡೋದು ಭಾಳ ಸುಲಭವಾದ ಕೆಲಸ, ಬಟ್ ಕೆಲಸ ಮಾಡೋದಿದೆ ಅದು ಭಾಳ ದೊಡ್ಡ ಕಷ್ಟವಾದ ಕೆಲಸ. ಈಗ ನೋಡಿದ್ರೆ ಮೀನುಗಾರಿಕೆ ಅವ್ರದ್ದು, ಇವಾಗ ನೋಡಿದೆ ಯಾವುದೋ ಒಂದು ಅಲ್ಲಿ ಇಟ್ಟಿದ್ದಾರೆ ಮೀನುಗಾರಿಕೆ ಅವ್ರದ್ದು, ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಾನು ಹೇಳ್ತೀನಿ ಮೀನಿನವ್ರಿಗೆ, ನೀವು ಯಾಕೆ ಮೀನುಗಳನ್ನ ಹಿಡಿದ್ಬಿಟ್ಟು ಅಥವಾ ನಿಮ್ಮ ಜೀವನ ಸಾಗಿಸ್ತಿದ್ದೀರಾ, ಓಕೆ ನನ್ನ ಜೀವನ ನಿಮ್ಮ ಜೀವನ ಎಲ್ಲ ಹಂಗೆ ಅನ್ಕೊಳೋಣ, ಬಟ್ ಅದಕ್ಕೋಸ್ಕರ ನಿಮ್ಮ ಲೈಫ್ನ ಯಾಕೆ ರಿಸ್ಕ್ ತೊಗೊತೀರಾ? ಒಬ್ರು ಮೀನು ತಿನ್ನೋಕ್ಕೋಸ್ಕರ ನೀವು ಸಾಯ್ಬೇಕಾ? ನೀವು ವ್ಯವಸಾಯ ಮಾಡಿದ್ರೆ ತಪ್ಪಾಗುತ್ತಾ? ಅಡಿಕೆ ಹಾಕೋಕ್ಕಾಗಲ್ವಾ? ಮಂಗಳೂರಲ್ಲಿ ಅಡಿಕೆ ಕೂಡ ಹಾಕ್ತಾರಲ್ಲ, ಫೇಮಸ್ ಅಲ್ವಾ? ಸರ್ಕಾರಕ್ಕೆ ಕೇಳಿಲ್ಲ ಅಂದರೆ ನಾನು ಇದೀನಿ, ಬರ್ತೀನಿ. ಬರೀ ಕರ್ನಾಟಕ ಬರೋಲ್ಲ, ಇಡೀ ಪ್ರಪಂಚ ಅಂತ ಬಂದಾಗ ನನ್ನಂತ ಎಷ್ಟೋ ಬಡವರು ಅವರು ಇಡೀ ಪ್ರಪಂಚದಲ್ಲಿ. ಬರೀ ಕರ್ನಾಟಕದಲ್ಲಿ ಬಡವರು ಅವರು ಆಫ್ರಿಕಾಲೂ ಇದ್ದಾರೆ, ಔಟ್ ಆಫ್ ವರ್ಲ್ಡ್ ಆಫ್ರಿಕಾಲಿದ್ದಾರೆ. ಇವತ್ತು ಉತ್ಸಾಹ ವಿಕಸನೆ ಆಫ್ರಿಕಾಲೂ ಇದೆ, ಅಲ್ಲೂ ಬಡತನ ಇದೆ. ಆಫ್ರಿಕಾ ಅಂದ ತಕ್ಷಣ ಬಡತನ ಇಲ್ಲ ಅಂತಲ್ಲ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ನೀವು ಮೀನುಗಳು ಹೋಗಿ ಸರ್ಕಾರಕ್ಕೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅನ್ನೋ ಬದಲು ನಾವು ರೀತಿ ಬದಲಾಯಿಸ್ತೀವಿ. ಅದಕ್ಕೆ ನೀವು ಒಂದು ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೊಂದು ದಾರಿ ಮಾಡಬೇಕು. ಸಹಾಯ ಯಾಕೆ ಮಾಡಬೇಕು? ಇಷ್ಟು ದಿನ ನೀವು ಸಹಾಯ ಮಾಡಿದ್ದೀರಾ, ನಿಮ್ಮ ಬೋಟ್ಗಳು ನಿಮ್ಮ ದುಡ್ಡಲ್ಲಿ ಬೋಟ್ಗೆ ಇನ್ವೆಸ್ಟ್ ಮಾಡಿ ಅವರಿಗೆ ವರ್ಷಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ನೀವು ಬೋಟ್ ವಾಪಸ್ ತೊಗೊಳ್ಳಿ. ನಮ್ಮ ಬೋಟು ಬೇಡ, ಏನೂ ಬೇಡ, ನಾವೇನು ಅಡಿಕೆ ಹಾಕ್ಕೊತೀರಿ, ನಮ್ಗೇನು ಮಾಡ್ಕೊಡ್ತೀರ ಮಾಡ್ಕೊಳ್ಳಿ, ನೀವು ತಪ್ಪೇನಿಲ್ಲ. ಯಾವತ್ತೂ ಹೊಟ್ಟೆ ತುಂಬಿರೋ ಊಟ ಹಾಕ್ಕೊಡು, ಹೊಟ್ಟೆ ಹಸಿಯೋರಿಗೆ. ಆಮೇಲೆ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೆಲಸ ಒಬ್ಬ ವ್ಯಕ್ತಿ ಹಸಿವಲ್ಲಿರ್ತಾನಲ್ಲ ಅಲ್ಲಿಂದ ಶುರುವಾಗುತ್ತೆ, ತುಂಬಿರೋ ವ್ಯಕ್ತಿಗಲ್ಲ. ಇವತ್ತು ಬೆಂಗಳೂರು ಸಿಟಿ ಎಲ್ಲ ತುಂಬಿರೋರು ಹೊಟ್ಟೆ ಎಷ್ಟು ಅಂತ ಬೆಂಗಳೂರು ಸಿಟಿ ಉದ್ಧಾರ ಮಾಡ್ತೀರಾ? ಫ್ಲೈಓವರು, ಮೆಟ್ರೋ, ರಿಂಗ್ ರೋಡು, ಅದ್ರ ಮೇಲೆ ಇನ್ನೊಂದು ಫ್ಲೈಓವರು, ಮೆಟ್ರೋ, ಇನ್ನೊಂದು ರಿಂಗ್ ರೋಡ್ ಕಟ್ತೀರಾ? ಮಾಮೂಲಿ ರೋಡ್ಗಳೇ ಇಲ್ಲ ಹಳ್ಳಿಗಳಲ್ಲೇ. ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ? ಎಷ್ಟು ಓಟ್ ಸಿಗುತ್ತೆ ಬೆಂಗಳೂರಲ್ಲಿ ನಿಮಗೆ? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬೆಂಗಳೂರು ಆಚೆ ಕಡೆ ಬಂದು ಓಟ್ ಬೇಡ್ತೀರಾ, ಗೆದ್ದಾದ ತಕ್ಷಣ ಬೆಂಗಳೂರವ್ರಿಗೆ ಮಾಡ್ಕೊಂಡು ಬಿದ್ದಿರ್ತೀರಾ. ನೀವು ಒಬ್ಬ ವ್ಯಕ್ತಿಗಳ ನಾಚಿಕೆ ಆಗಬೇಕು. You should not satisfy people who are already satisfied in their life. You are the satisfied person who want little satisfaction. And a poor person like me expect a little satisfaction. ಒಂದು ಹೊತ್ತು ಊಟ ಇದ್ದರೆ ಸಾಕು ಅಂತೀರಿ. ಅಂಥವ್ರು ಮಾಡಿ ಎಷ್ಟು ಅಂತ ಹೇಳೋದು? ನೀವು ಎಜುಕೇಟೆಡಾ? ಐ ಡೋಂಟ್ ಥಿಂಕ್ ಸೊ. ಎಜುಕೇಷನ್ ಇಸ್ ರಿಕ್ವೈರ್ಡ್ ಫಾರ್ ಪೊಲಿಟಿಕ್ಸ್. ರಾಜಕೀಯಕ್ಕೆ ಎಜುಕೇಷನ್ ಮುಖ್ಯ ಅಲ್ಲ, ಹೃದಯ ಮುಖ್ಯ, ಮಾನವೀಯತೆ, ಮನುಷ್ಯತ್ವ ಮುಖ್ಯ. ನಿಮ್ಮಲ್ಲಿ ಇದೆಯಾ? ಸಿಟಿಯಲ್ಲಿ ಏನು ಇಂಪ್ರೂವ್ ಮಾಡ್ತಾನೇ ಇದ್ದೀರಾ? ಕಮೆಂಟ್ಸ್ ಕೊಡ್ತಾನೇ ಇದ್ದಾರೆ. ಹಳ್ಳಿಯವ್ರಿಗೆ ಏನೂ ಮಾಡಲ್ಲ, ಆದರೂ ನೀವು ಬಂದು ಭಾಷಣ ಮಾಡಿದಾಗ, ಅದು ಸುಳ್ಳು ಭಾಷಣ ಮಾಡಿದಾಗ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಸಿಟಿಯವ್ರು ಎಕಡೆ ಹಾಕ್ತಾರೆ, ಹಳ್ಳಿಯವ್ರು ನಂಬಿಡ್ತಾರೆ. ನಮಗೋಸ್ಕರ ಇಷ್ಟೆಲ್ಲ ಮಾಡೋರು ಅಂತ. ಏನು ಮಾಡಿರಲ್ಲ, ಅರ್ಧ ಸುಳ್ಳು. ರಾಹುಲ್ ಗಾಂಧಿನೇ ಮನೆ ಸುಳ್ಳು ಹೇಳ್ತಾ ಇದ್ದ ಗೊತ್ತಾ? ರಾಹುಲ್ ಗಾಂಧಿ ಒಂದು ಚಾನಲ್ ತಮಗೆ ಹೇಳಬೇಕಂದ್ರೆ, ಯಾವುದೋ ಒಂದು ಚಾನಲ್ ಕೆಲವರು ಸುಳ್ಳು ಹೇಳ್ತಾ ಇದ್ರು. 3% ಅಗ್ರಿಕಲ್ಚರ್ ಅವ್ರಿಗೆ, 4% ಮೀನುಗಾರಿಕೆ. ನಾವು ಇಂಟ್ರೆಸ್ಟ್ ಇಲ್ದಿರ ಸಾಲ ಕೊಟ್ಟಿದ್ದೀರಿ ಅಂತ ಹೇಳ್ತಿದ್ರು. ಬಜೆಟಲ್ಲಿ 3% ಕೃಷಿ ಅಂತ ಬಂದಿದೆ, ಮತ್ತು ಇಂಟ್ರೆಸ್ಟ್ ಇಲ್ದಿರ ಸಾಲ ಹೆಂಗೆ ಕೊಟ್ಟಿದ್ದಾರೆ? 3% ಇಂಟ್ರೆಸ್ಟು ಕೃಷಿಯವ್ರಿಗೆ ಬಜೆಟಲ್ಲಿ. ಇವರು ಭಾಷಣ ಮಾಡೋ ಕೆಲವರು ಏನಂದರು, ಇದು ನಾವು ಇದೇ ಕೊಟ್ಟಿಲ್ಲ, ಏನು ನಿಮ್ಗೆ ಇಂಟ್ರೆಸ್ಟೇ ಇಲ್ಲ, ಹಂಗೆ ಕೊಡ್ತಾಯಿದ್ದೀರಿ ಅಂತಾರೆ. ಯಾರಿಗೆ ಹೇಳ್ತಾರೆ? ನನ್ನಂಥ ಅಮಾಯಕರಿಗೆ, ಹಳ್ಳಿಯವ್ರಿಗೆ. ನಾವು ನಂಬ್ತೀರಿ, ತಿಳ್ಕೊಳ್ಳೋಕೆ ಹೋಗಲ್ಲ, ನಮ್ದಾಗ ಬೇರೆಯವ್ರು ಕೇಳೋಕೆ ಹೋಗಲ್ಲ. ಹಾಗಂತ ನಂಬಿಕೆ ಮೋಸ ಮಾಡಬೇಡಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತೀರಾ? ಸಿಟಿಯವರು ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನೀವು ಹೇಳಿ ಡೈಲಾಗ್ಸ್ಗಳಿಗೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕಮೆಂಟ್ಸ್ ಕೊಡ್ತಾರೆ, ಕಾಂಪ್ಲಿಮೆಂಟು ಕೊಡ್ತಾರೆ, ಲಾಸ್ಟಾಗಿ ಎಕಡನೂ ಕೊಡ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಗೆ ಬೈತಾರೆ ಗೊತ್ತಾ? ಕರೆಂಟೇ ಇಲ್ಲ, ಅದು ಎಂತೆಂಥ ಮಾತುಗಳಾಡ್ತಾರೆ ಹಳ್ಳಿಯವರು. ಇವತ್ತು ಹಳ್ಳಿಯಲ್ಲಿ ಎಷ್ಟು ಕರೆಂಟ್ ಇದೆ, ಎಷ್ಟು ಅವರ್ ಕರೆಂಟು? ಆಂಧ್ರದಲ್ಲಿ
24 hours ಕರೆಂಟ್ ಇದೆ, 24 ಗಂಟೆ ಕರೆಂಟು ರೈತರಿಗೆ. ಇಲ್ಲಿ 24 ಗಂಟೆ ಕರೆಂಟ್ ಇದೆಯಾ? ಇಲ್ಲ. 24 ಗಂಟೆ ಕರೆಂಟ್ ಮಾಡಿದ್ರೆ ಹಳ್ಳಿಯವ್ರಿಗೆ ಏನು ಪ್ರಾಬ್ಲಮ್? ನಿಮಗೆ ಲೈಟ್ ಬಿಲ್ಲು ಅರ್ಧ ಮಾಡಬೇಕು. ಸಿಟಿಯಲ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದೀರೋ ಅದು ಅರ್ಧದಷ್ಟು ಇಲ್ಲಿ ಕಲೆಕ್ಟ್ ಮಾಡಬೇಕು ಹಳ್ಳಿಯಲ್ಲಿ. ಒಂದು, ನೀವು ಗೌರ್ಮೆಂಟ್ ಅವರು ಪ್ರೈವೇಟ್ ಅವ್ರು ಕೊಟ್ಟಿಲ್ಲ ಅಂದಿದ್ರೆ, ಗೌರ್ಮೆಂಟ್ ಅವ್ರು ನಡೆಸಿದ್ದಿದ್ರೆ ಹಳ್ಳಿಯವ್ರಿಗೆ ಬೇಕಾದ್ರೆ 25% ಎಲೆಕ್ಟ್ರಿಸಿಟಿ ಬಿಲ್ ಮಾಡ್ಬೋದು ಸಿಟಿಯವ್ರಿಗಿಂತ. ತಪ್ಪಿದೆಯಾ? ಹಸಿವಿರೋರು ಮುಖ್ಯನಾ, ಹೊಟ್ಟೆ ತುಂಬಿರೋರು ಮುಖ್ಯನಾ ನಿಮಗೆ? ರೈತರು ಕರೆಂಟ್ ಬಿಲ್ ಕಟ್ಟೋಕ್ಕಾಗುತ್ತಾ? ನೀರು ಮಧ್ಯರಾತ್ರಿಯಲ್ಲಿ ನೀರು ಕಟ್ಟಬೇಕಾಗುತ್ತೆ ಅಲ್ವಾ? ನೀರು ಯಾವಾಗ ಬಿಡ್ತೀರೋ ಅವಾಗ ಕಟ್ಟಬೇಕಾಗುತ್ತೆ ಅಲ್ವಾ? ಎಷ್ಟು ಜನಕ್ಕೆ ಗೊತ್ತು ಇದು? ಆ ಥರ ಸುಳ್ಳು ಆಶ್ವಾಸನೆಗಳು ಎಷ್ಟೋ ಜನ ಕೊಡ್ತಾರೆ. ನಾವು ಆ ಥರ ಕೊಡಲ್ಲ. ನೀವು ನನಗೆ ಸಂಬಳ ಕೊಡ್ತೀರಾ, ಪುಕ್ಷಟೆ ನನಗೆ ನೀವು MLA ಮಾಡ್ತೀರಾ. ನಾನು MLA ಆದರೆ ನಂಗೆ ಸಂಬಳ ಕೊಟ್ಟು ಸಿಗುತ್ತೆ. ನೀವು ಅವಾಗ ಹೇಳ್ಬೇಕು, ಸಂಬಳ ಕೊಡ್ತಾಯಿದ್ದೀರಿ, ಏನು ಮಾಡ್ತಿದ್ಯಾ ಅದನ್ನು ಕೇಳಿ. ಅದು ಬಿಟ್ಟು ಸೀರೆ ಕೇಳಬೇಡಿ, ಡ್ರಿಂಕ್ಸ್ ಕೇಳಬೇಡಿ, ದುಡ್ಡು ಕೇಳಬೇಡಿ, ಅಥವಾ ಟಮ್ಟೆಗಳು ಇಟ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಹೇಳ್ಬೇಡಿ, ಅಥವಾ ನಿಮ್ಮ ಮನೆ ಮುಂದೆ ಬಂದು ಕೈ ಮುಗಿರಿ ಅಂತ ಕೇಳಬೇಡಿ. ನಿಮ್ಮ ಜಾಗದಲ್ಲಿ ಏನು ಮಾಡಬೇಕು, ಮಾಡಿದರೋ ಇನ್ನೂ ಮಾಡಬೇಕಿತ್ತು, ಅಥವಾ ಮುಂದೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಇದು ಒಂದು ಇಟ್ಕೊಳ್ಳಿ ಮೈಂಡು. ತಾವೆಲ್ಲರೂ ಅಷ್ಟೇ ನನಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ರೋ ಹಂಗೆ ಈಗಲೂ ಪ್ರೋತ್ಸಾಹ ಕೊಡಬೇಕು. ಇದು ರಿಕ್ವೆಸ್ಟು. ಯಾಕಂದರೆ ಮಾಧ್ಯಮದವರು, ಪತ್ರಕರ್ತರು ಯಾವತ್ತೂ ಅಷ್ಟೇ ನನ್ನನ್ನು ಭಾಳ ಪ್ರೀತಿ ಇದ್ದೀರ. ನನ್ನ ಮಾತುಗಳಿಗೆ ಮ್ಯೂಟ್ ಆಗಲಿ, ಲೈವ್ ಮ್ಯೂಟ್ ಆಗಲಿ, ಎಡಿಟಿಂಗ್ ಅಂತೂ ಇಲ್ಲ ಚಾನಲ್ಲು ಅಥವಾ ಪತ್ರಕರ್ತರು ಹಂಗೆ ಬರೆದಿದ್ದೀರಾ. ಯಾಕಂದರೆ ಇದು ಹಂಗೆ ಬರೀಬೇಕು, ತಪ್ಪೇನಿಲ್ಲ. ನಾನು ಫಸ್ಟು ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ ಇವಾಗ ಎಲ್ಲ ಬೇಕಾಗಿರೋದು ಹಳ್ಳಿಯವರು. ಯಾಕಂದರೆ ಹೈಯೆಸ್ಟ್ ವೋಟ್ಸ್ ಇಸ್ ದೇರ್ ಇನ್ ವಿಲೇಜಸ್. ಹಳ್ಳಿಗಳಲ್ಲಿ ಹೈಯೆಸ್ಟ್ ವೋಟ್. ಸಿಟಿ ಅಲ್ಲ, ಸಿಟಿ ಎಷ್ಟು ಬೇಕು? ಬೆಂಗಳೂರು ಸಿಟಿ, ಮ್ಯಾಂಗ್ಳೂರು ಸಿಟಿ, ಮಡಿಕೇರಿ ಸಿಟಿ ಎಷ್ಟಿದೆ? ಸಿಟಿ ಎಷ್ಟು ದೊಡ್ಡ ಸಿಟಿ? ಎಷ್ಟು ವೋಟ್ ಸಿಗುತ್ತೆ? ಹಳ್ಳಿಗಳು ಎಷ್ಟಿದ್ದಾವೆ ಕರ್ನಾಟಕದಲ್ಲಿ? ಈಗ ಹಳ್ಳಿಯವ್ರಿಗೆ ಜ್ಞಾಪನ ಬರ್ತಾರೆ. ಸೊ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಹಿಂಗೆ ಇರಲಿ. ಆಮೇಲೆ ಮೀನುಗಾರಿಕೆ ಅವ್ರಿಗೂ ಹೇಳ್ತಾ ಇದ್ದೀನಿ, ಇನ್ನು ನೀವು ಬೇಡಕ್ಕೆ ಹೋಗಬೇಡಿ, ವೃತ್ತಿ ಬದಲಾಯಿಸಿ. ಅಡಿಕೆ ಹಾಕಿ, ಮಂಗಳೂರಲ್ಲಿ ಅಡಿಕೆ ಫೇಮಸ್ ಅಲ್ವಾ? ಅಡಿಕೆ ಹಾಕಿ ವೃತ್ತಿ ನೀವು ಬದಲಾಯಿಸಿ, ತಪ್ಪೇನಿಲ್ಲ. ಪಾಪ ನಾನು ನಿಮಗೆ ವೃತ್ತಿ ಬದಲಾಯಿಸಿ ಅಂದರೆ ನಮ್ಮ ಹೊಟ್ಟೆಪಾಡೇನು ಅಂತೀರಾ? ನೀವು ನಿಂತ್ಕೊಳ್ಳಿ ಸರ್ಕಾರದ ವಿರೋಧವಾಗಿ, ನಾನು ಬರ್ತೀನಿ ಕೇಳ್ತಾ. ಇವರು ಬೋಟ್ಗಳಿಗೆಲ್ಲ ದುಡ್ಡು ತೊಗೊಂಡಿದ್ದೀರ ವರ್ಷಕ್ಕೆ ಇಷ್ಟು ಅಂತ, ಆ ಬೋಟ್ ವಾಪಸ್ ತೊಗೊತಾರೆ. ಇವಾಗ ಅವ್ರು ಅಡಿಕೆ ಹಾಕ್ತಾರೆ, ಅವ್ರಿಗೆ ಜಮೀನು ತೊಗೊಳ್ಳಿ, ತಪ್ಪೇನಿಲ್ಲ. ಬಜೆಟಲ್ಲಿ ಫ್ಲೈಓವರ್ ಮೇಲೆ ಫ್ಲೈಓವರ್ ಕೊಡೋ ಬಜೆಟ್ ಅಲ್ಲ. ರಿಂಗ್ ರೋಡ್ ಮೇಲೆ ರಿಂಗ್ ರೋಡ್, ಮೆಟ್ರೋ ಮೇಲೆ ಮೆಟ್ರೋ. ಬಟ್ ಸಿಟಿ ಪೀಪಲ್ ಆರ್ ನಾಟ್ ಸ್ಯಾಟಿಸ್ಫೈಡ್. ಕಮೆಂಟ್ಸ್. ಹಳ್ಳಿಯವ್ರಿಗೆ ನೀವು ಒಂದು ತೆಂಗಿನಕಾಯಿ ಮರ ಕೊಟ್ಬಿಡಿ, ಅದನ್ನೇ ಖುಷಿ ಪಡ್ಕೊಂಡು ಹೇಳ್ಕೊಂಬರ್ತಾರೆ. ಮೀನವ್ರಿಗೆ ಹೇಳ್ತಾ ಇದ್ದೀನಿ ಮತ್ತೆ ತಿರ್ಗಾ, ಯಾವುದೇ ಕಾರಣಕ್ಕೂ ಸಮುದ್ರದಲ್ಲಿ ಇಳಿಬೇಡಿ. ಇನ್ನೊಬ್ಬರು ಮೀನು ತಿನ್ನೋಕ್ಕೋಸ್ಕರ ನಿಮ್ಮ ಪ್ರಾಣ ಒತ್ತೆ ಇಡಬೇಡಿ. ನಿಮ್ಮ ಪ್ರಾಣದ ಬೆಲೆನೇ ಗೊತ್ತಿಲ್ಲ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ. ಆ ಬೆಲೆ ತಿನ್ಸ್ಕೊಡ್ತೀನಿ ನಾನು. ಒಂದಿನ ಪ್ರಧಾನಮಂತ್ರಿ ಆಗೇ ಆಗ್ತೀನಿ, ಬರ್ದಿಕೊಳ್ಳಿ. ಇದು ಸ್ಟಾರ್ಟಿಂಗ್ ಪಾಯಿಂಟು. ಅವತ್ತು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಏನು ಅಂತ. ಪ್ರಾಣದ ಬೆಲೆ, ಹಸಿವಿನ ಬೆಲೆ. ನನಗೆ ಯಾರೂ ಪ್ರತಿಸ್ಪರ್ಧಿಲ್ಲ. ಯಾವತ್ತೂ ನಾನು ಒಂದು ಹೇಳ್ತೀನಿ ಕೇಳಿ, ನಮ್ಮ ಅಪ್ಪ ಒಂದು ಕಲ್ಸ್ಕೊಟ್ರು, ಜೀವನದಲ್ಲಿ ಮುಂದೆ ಹೋಗ್ತಾ ಇರೋ, ಹಿಂದೆ ಯಾರವ್ರೆ, ಮುಂದೆ ಯಾರವ್ರೆ, ಪಕ್ಕದಲ್ಲಿ ಯಾರವ್ರೆ ಅಂತ ನೋಡಬೇಡ. ನೀನು ಹಿಂದೆ ಇರೋರು ನೋಡಿದ್ರೆ ನೀನು ಅನ್ಕೊಂಚ ಗೆಲ್ತಾ ಇದೆಯಾ ಅಂತ, ಲಾಸ್ಟಾಗಿ ಸೋಲೋ ಚಾನ್ಸಸ್ ಇದೆ. ಮುಂದೆ ಇರೋರು ನೋಡಿದ್ರೆ ಅವ್ರು ಗೆಲ್ತವ್ರೆ, ನಾನು ಗೆಲ್ಲಕ್ಕಾಗಲ್ಲ ಅಂದ್ಕೊಂತ್ಯ. ಪಕ್ಕದಲ್ಲಿರೋರು ನೋಡಿದ್ರೆ ಅವ್ರು ನನಗೆ ಸಮವಾಗಿದ್ದಾರೆ ಅಂತ ಅನ್ಕೊಂತ್ಯ. ಅದಕ್ಕೆ ಯಾರನ್ನು ನೋಡಬೇಡ, ನೀನು ಓಡ್ತಾನೆ ಇರೋರು ಗೆಲ್ತಿ. ಆದರು ಇವತ್ತು ಗೆದ್ದಿದ್ದೀನಿ. ನಾನು ಯಾರ ವಿರುದ್ಧ ಅಲ್ಲ, ಈಗ ಅದು ಆಗೋಗಿದೆ, ಅದ್ರ ಬಗ್ಗೆ ಮಾತಾಡೋಗಿಲ್ಲ ನಾನು. ಬಟ್ ನಾನು ಇವಾಗ ಬರ್ತಾ ಇರೋದು, ಇನ್ನೂ ಎಷ್ಟೋ ಜನ ಕೆಲವರು ಏನೇನೋ ಹಂಚ್ತಾ ಇದ್ದಾರೆ. ಆಮೇಲೆ ಕೆಲವರು ಹಂಚ್ತಾವೆ ಅನ್ನೋದು, ಕೆಲವರು ಈಸ್ಕೊತವ್ರೆ. ಆಮೇಲೆ ಜನ ಕೂಡ ಬದಲಾಗಬೇಕು. ಇಲ್ಲಿ ಬರೀ ರಾಜಕೀಯ ವ್ಯಕ್ತಿಗಳು ಕೆಟ್ಟವರಲ್ಲ, ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇಲ್ಲ.
ಜನ ಕೂಡ ಇವಾಗ ಬದಲಾಗಬೇಕು, ಅವ್ರನ್ನ ಅವರೇ ಮಾರ್ಕೊತಾ ಇದ್ದಾರೆ. 500 ರೂಪಾಯಿ ಒಂದು ಡ್ರಿಂಕ್ಸು, ಬಿರಿಯಾನಿ, ಒಬ್ಬರು ಚಿತ್ರಾನ್ನ ಹಾಕ್ತಾರೆ, ಒಬ್ಬರು ಬಿರಿಯಾನಿ ಹಾಕ್ತಾರೆ. ನಾನು ಎಲೆಕ್ಷನ್ ಆದಮೇಲೆ ಮನೆಗೆ ಊಟಕ್ಕೆ ಬಂದರೆ ನನ್ನ ಹತ್ರ ಏನಿದೆ ಹಾಕಿ ಕಳಿಸ್ತೀನಿ. ಎಲೆಕ್ಷನ್ ನಾನು ಒಂದು ಗ್ಲಾಸ್ ನೀರು ಕೂಡ ಕೊಡೋಲ್ಲ, ಯಾಕಂದರೆ ನೀರು ನಿಮ್ಮನೆಯಲ್ಲೇ ಬರ್ತಾ ಇದೆ. ಅದು ಇನ್ನೆರಡು ದಿನದಲ್ಲಿ ತಿಳಿಸ್ತೀನಿ. ಯಾಕಂದರೆ ನಾನು ಬೇರೆ ಪಕ್ಷಕ್ಕೆ ಸೇರಲ್ಲ. ನಾನು ಬೇರೆ ಪಕ್ಷಕ್ಕೆ ಸೇರಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಬೇಡ, ಬೇರೆ ಪಕ್ಷದವರು ಬೇರೆ ಥರ ಕೆಲಸಗಳು ಮಾಡಿದ್ರೆ ನನ್ನ ಹೆಸರು ಕೆಡುತ್ತೆ. ನನ್ನದೇ ಹುಚ್ಚ ವೆಂಕಟ ಸೇನೆ ಪೊಲಿಟಿಕಲ್ ಪಾರ್ಟಿ ಮಾಡೋಣ ಅಂತಿದ್ದೆ, ಬಟ್ ಟೈಮ್ ಇಲ್ಲ. ಐ ವಿಲ್ ಸ್ಟ್ಯಾಂಡ್ ಫಾರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಹೌದು. ನಾನು ಭಾಳ ಐಡಿಯಾಗಳು ಇಟ್ಟಿದ್ದೀನಿ. ನಾನು ಭಾಳ ಐಡಿಯಾಗಳು ವೀಡಿಯೋ ಬಿಟ್ಬಿಟ್ಟಿದ್ದೀನಿ. ಕೆಲವರು ಅದನ್ನೇ ಕಾಪಿ ಮಾಡಿ ಅವ್ರ ಐಡಿಯಾ ಅಂದ್ಬಿಟ್ಟವ್ರೆ. ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ಬಟ್ ಆದರೂ ಫಸ್ಟು ಹೆಣ್ಮಕ್ಳ ಪರವಾಗಿ ಹೇಳ್ತೀನಿ, ನಾನು PM ಆದರೆ ಐಟಮ್ ಸಾಂಗ್ ಬ್ಯಾನ್ ಮಾಡ್ತೀನಿ, ಅತ್ಯಾಚಾರಿಗಳಿಗೆ ನೇಣು ಹಾಕ್ತೀನಿ. ಇಡೀ ಇಂಡಿಯಾದಲ್ಲಿ ಚೂಡಿದಾರ್ ಸ್ಯಾರಿ ಬಿಟ್ಟು ಏನು ಉಡೋಗಿಲ್ಲ. ಮಕ್ಳಿಗೂ ಲಂಗ ದಾವಣಿ. ಫಸ್ಟು ಈ ಕಲ್ಚರ್ ಬರಲಿ ಅಲ್ವಾ, ಆಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಕಲ್ಚರ್ ಬರುತ್ತೆ. ಕಾಮುಕರು, ವಲ್ಗಾರಿಟಿ ಪೀಪಲ್ ವಿಲ್ ಡೈ ಅಲ್ವಾ. ಇದು ಸ್ಯಾಂಪಲ್ಲು. ಬಟ್ 100% ನಡೆಯಲಿಲ್ವಾ. ನಾನು ಯಾವತ್ತೂ ಜಾತಿ ಇಟ್ಕೊಂಡು ನನಗೆ ಪ್ರೀತಿ ಬಿಟ್ಟು ಏನು ಗೊತ್ತಿಲ್ಲ. ನನ್ನ ಮನೆ ನನ್ನ ಸಮಾಜ. ಇವತ್ತು ನನ್ನ ಸಮಾಜನ ಇಷ್ಟಪಟ್ಟಷ್ಟು ನಮ್ಮ ಅಪ್ಪನೂ ಇಷ್ಟಪಡೋಲ್ಲ. ನನ್ನ ಮನೆ ಒಂದು ಅಂದೆ, ನಮ್ಮಪ್ಪ ಒಂದು ಕಡೆ ಅಳ್ತಿರ್ತಾರೆ, ಇಲ್ಲಿ 5 ಜನ ಅಳ್ತಿರ್ತಾರೆ ಸಮಾಜದವರು. ನಾನು ಫಸ್ಟು 5 ಜನ ಕಣ್ಣೀರು ಒರ್ಸೋಕೆ ಹೋಗ್ತೀನಿ. ನಾನು ಯೋಚನೆ ಮಾಡೋದೇನು ಗೊತ್ತಾ, ನಮ್ಮಪ್ಪ ಒಬ್ಬರೇ ಅಳ್ತವ್ರಲ್ಲ, 5 ಜನ ಅಳ್ತವ್ರೆ. ನಾನು 5 ಜನ ಕಣ್ಣೀರು ಒರೆಸಿದ್ರೆ 5 ಜನಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಅಪ್ಪನ ಒಬ್ಬರು ಕಣ್ಣೀರು ಒರೆಸ್ತಾ ಇದ್ದರೆ ಅವ್ರು ಇನ್ನೂ ಕಣ್ಣೀರು ಹಾಕ್ತಾ ಇರ್ತಾರೆ. ಬಟ್ ನಮ್ಮಪ್ಪ ಎಂಥವ್ರು ಗೊತ್ತಾ, ನೀನು ನನ್ನ ಕಣ್ಣೀರು ಒರ್ಸೋಕೆ ಬರಬೇಡ, ಅವ್ರು ಕಣ್ಣೀರು ಒರ್ಸೋಕೆ ನೀನು ಕಣ್ಣೀರು ಹಾಕ್ಬೇಡ. ನಿನ್ನ ಕಣ್ಣೀರು ನೋಡೋ ಶಕ್ತಿ ನನಗಿಲ್ಲ. ಇವತ್ತು ನಾನು ಕೊಡೋ ಸ್ಟೇಟ್ಮೆಂಟ್ಸು ನಾಳೆ ನನಗೇನೋ ಹೆಚ್ಚು ಕಡಿಮೆ ಆಗ್ಬೋದು, ನಮ್ಮ ಅಪ್ಪಗೇನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. ಯಾವತ್ತೂ ಹೇಳಿಲ್ಲ ನಿನ್ನಿಂದ ನನ್ನ ಪ್ರಾಣ ಹೋಗುತ್ತೆ ಅಂತ. ತಂದೆಯಾಗಿ ಹೇಳಿದ್ದಾರೆ, ಹುಷಾರಾಗಿರು, ನಾಳೆ ನಿನಗೇನೋ ಹಾಕ್ಕೊಡ್ದು ಅಂತ. ಸೊ ಯಾವತ್ತೂ ನಾನು ಸಮಾಜನ ಇಷ್ಟಪಟ್ಟಿರೋ, ನನಗೆಲ್ಲರೂ ಒಂದೇ. ನಾನು ಯಾರನ್ನೂ ದ್ವೇಷಿಸಲ್ಲ. ನಾನು ಒಳ್ಳೆಯವ್ರನ್ನ ಪ್ರೀತಿಸ್ತೀನಿ, ಕೆಟ್ಟವ್ರನ್ನ ದ್ವೇಷಿಸ್ತೀನಿ, ಇಷ್ಟೇ. ಈಗ ಎಲ್ಲರೂ ಚೂಡಿದಾರು ಸೀರೆ ಏನು ಸರ್ ತಪ್ಪ? ನಮ್ಮ ದೇಶ ನಂಗೆ ನೋಡೋಕ್ಕೆ ಅವರಂತ ನಮ್ಮ ಹಕ್ಕು ಅಂತ. ಅವರು ನಿಮ್ಮ ಮನೇಲಿ ಬೇಕಾದ್ರೆ ಹೆಂಗಾದರೂ ಡ್ರೆಸ್ ಹಾಕೊಳ್ಳಿ, ಬೀದಿಯಲ್ಲಿ ನಮ್ಮ ಹಕ್ಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಇರಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸ್ಕೃತಿ ಸಂಪ್ರದಾಯ ಇರಲಿ. ತಪ್ಪ? ಈ ಥರ ತುಂಬ ಇದೆ ಮೇಡಮ್. ನೀವು ಯೋಚನೆ ಮಾಡಬೇಡಿ. PM ನಾನು ಮೋದಿಯವ್ರ ಕಾಂಪಿಟೇಟರ್ ಆಗ್ತಿದ್ದೀನಿ. ನಾನು ಇನ್ನೊಂದೇನು ಗೊತ್ತಾ, ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀನಿ ಅಂದರೆ, ನಿಮಗೆ 5 ದಿನ 5 ಡೇಸ್ ಲೈವ್ ಚಾನೆಲ್ಗಳಿಗೆ ಲೈವು, ಪತ್ರಕರ್ತರು ಕೂರಿಸ್ಬಿಡ್ತೀನಿ, 24 ಗಂಟೆ ಕೆಲಸ ಮಾಡ್ತೀನಿ. ಲೈವಲ್ಲಿ ತೋರಿಸಿ, ನೋ ಮ್ಯೂಟ್, ನೋ ಎಡಿಟಿಂಗ್, ನೋ ಸೆನ್ಸಾರ್. ನೀವು ಅಷ್ಟೇ, ಏನು ನಾನು ಹೇಳೋದೇ ಬರೀದೆ. 5 ದಿನದಲ್ಲಿ ಇಂಡಿಯಾ ಹೆಂಗೆ ಮಾಡ್ತೀನಿ ಗೊತ್ತಾ? ಟುಡೇ ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್? ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶ ಇದೆ? 100+, 100+. 5 ದಿನದಲ್ಲಿ ದೇ ಹ್ಯಾವ್ ಟು ಟೆಲ್ ಇಂಡಿಯಾ ಇಸ್ ದಿ ನಂಬರ್ 1 ಕಂಟ್ರಿ ಔಟ್ ಆಫ್ 100+ ಕಂಟ್ರೀಸ್. ಆ್ಯಂಡ್ ಐ ಆಮ್ ಶೋರ್ ಐ ವಿಲ್ ಡೂ 5 ಡೇಸ್, ಮಿನಿಮಮ್ 5 ಡೇಸ್ ಐ ವಿಲ್ ವರ್ಕ್. ನಿಮ್ಮನ್ನೆಲ್ಲ ಕರೆಸ್ಬಿಟ್ಟು ವಿತ್ ಪ್ರೂಫು. ನೀವೆಲ್ಲ ಎದ್ದಿರಬೇಕು, ನಾನು ಎದ್ದಿರ್ತೀನಿ. ನಾನು ಏನು ಚೇಂಜ್ ಮಾಡ್ತೀನಿ ನೀವು ನೋಡಿ, ಇಂಡಿಯಾನ ಯಾವ್ಯಾವ ರೀತಿ. ಆ್ಯಂಡ್ ಎಸ್, ಇವಾಗ ನಿಮ್ಮನ್ನೆಲ್ಲ ಕರೆಸ್ಮೇಲೆ, ನಿಮ್ಮನ್ನೆಲ್ಲ ಕರೆಸ್ಬಿಟ್ಟು ನಾನು ಚೇಂಜ್ ಮಾಡಿಲ್ಲ ಅಂದರೆ ಐ ವಿಲ್ ಬಿಕಮ್ ಡಮ್ಮಿ ಅಲ್ವಾ? ಹಾಂ, ಯಾರು ವಿರುದ್ಧ ನಿಲ್ಲಲ್ಲ, ನಾನು ಜನರು ಪರವಾಗಿ ನಿಲ್ತೀನಿ. ನನಗನ್ಸು, ನಾನು ನೋಡಿ ಬೇರೆ ಪಕ್ಷದ ಬಗ್ಗೆ ಹೇಳಲ್ಲ, ಮೋದಿ ಕಾಂಪಿಟೇಟರ್ ಅವರು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಮೋದಿಯವ್ರು ಕೆಲಸ ಮಾಡಿದ್ದಾರೆ. ನಾಳೆ ಮೋದಿಯವ್ರ ಹತ್ರ ಬಂದು ಅದು ಹೆಂಗೋ ರಿಕ್ವೆಸ್ಟ್ ಮಾಡಿ ಒಂದು 3-5 ದಿನ ಬಿಟ್ಕೊಳ್ಳಿ ಇಂಡಿಯಾನ. ಹೌದು, 5 ದಿನವೂ ಸಾಕು ನನಗೆ.
ಹಾಂ, ಒಂದಿನ ಬೇಡ, 24 hours ಇಂಟು 5 days ಇಸ್ ಇನಾಫ್. ನಾನು ಮಾಡೋದು ಫಸ್ಟು ಹೆಂಗಿದೆ ಗೊತ್ತಾ, ಬುಡಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವ್ರು ಮಾಡ್ತಿರೋದು ಮ್ಯಾಲಿಂದ. ಬುಡ ಅಂದರೆ ನನ್ನಂಥ ಬಡವರು ಅಲ್ವಾ. ಯು ಹ್ಯಾವ್ ಟು ಸ್ಟಾರ್ಟ್. ಫೌಂಡೇಶನ್ ಇಸ್ ಪುವರ್ ಪೀಪಲ್, ನಾಟ್ ಸಿಟಿ ಪೀಪಲ್. ದಿಸ್ ಪೀಪಲ್ ಆರ್ ಥಿಂಕಿಂಗ್ ಫೌಂಡೇಶನ್ ಆರ್ ಸಿಟಿ ಪೀಪಲ್. ಸಿಟಿಯವ್ರಿಗೇನಂತೆ 1 hour ಅರ್ಧ ಅವರ್ ಲೇಟಾಗಿ ಕರೆಂಟ್ ಬಂದರೆ ಕ್ಯಾಪಸ್ ಉಗಿತಾ ಇರ್ತಾರೆ. ಕಮೆಂಟ್ಸ್. ಡಾಗ್ಸ್ ಆಲ್ಸೋ ವಿಲ್ ಬಿ ಕಮೆಂಟಿಂಗ್ ಇನ್ ಸಿಟಿ. ನಾಯಿಗಳು ಕಮೆಂಟ್ಸ್ ಕೊಡ್ತಾ ಇರ್ತದೆ ಅಲ್ವಾ. ಹಳ್ಳಿಗಳಲ್ಲಿ ಎಷ್ಟು ಬೇಗ ಮೋಸ ಮಾಡ್ಬೋದು ಹಳ್ಳಿಯವ್ರಿಗಲ್ವಾ. ಎಷ್ಟು ಜನ ಮೋಸ ಮಾಡಿದ್ದಾರೆ. ಬಟ್ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಬಂದು ಬಿಚ್ಚಾಕ್ತೀನಿ ಬಂಡವಾಳ. ಓಕೆ, ಇನ್ನೇನಾದರೂ ಕ್ವಶನ್ಸ್?